V4 ಸ್ಟ್ರೀಮ್ V4 ನ್ಯೂಸ್ ಮೂಲಕ ಲಾಂಚ್ ಆಗ್ತಾ ಇರುವಂತಹ OTT ಪ್ಲಾಟ್ಫಾರ್ಮ್ ನಾನಾ ಬಗೆಯ ಟೆನ್ಷನ್ಗಳಿಂದ ಕಂಗೆಟ್ಟಿರುವಂತಹ ಜನತೆಗೆ ಭರ್ಜರಿ ಮನರಂಜನೆಗಳನ್ನು ಒಂದೇ ಅಪ್ಲಿಕೇಶನ್ ನಡಿ ತಂದು ಜನತೆಗೆ ಭರಪೂರ ಮನರಂಜನೆಯನ್ನು ಒದಗಿಸಬೇಕು ಅನ್ನೋದು V4 ಸ್ಟ್ರೀಮ್ನ ಉದ್ದೇಶ. ಇನ್ನು ಮನರಂಜನೆ ಭರ್ಜರಿಯಾಗಿ ಸಿಗಬೇಕು ಅಂದರೆ ಅದರಲ್ಲಿರುವಂತಹ ಕಂಟೆಂಟ್ಗಳು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೋಸ್ಕರ ಎಲ್ಲ ರೀತಿಯ ಪ್ರಿಪರೇಷನ್ಗಳನ್ನು ಮಾಡಲಾಗ್ತಾ ಇದೆ. ಸಿನಿಮಾಗಳು, ಕಾಮಿಡಿ ಶೋಗಳು, ವೆಬ್ ಸೀರೀಸ್ಗಳು, ಸೀರಿಯಲ್ಗಳು, ಟಾಕ್ ಶೋಗಳು ಹೀಗೆ ನಾನಾ ಬಗೆಯ ಪ್ರೋಗ್ರಾಮ್ಗಳು ಭರಪೂರ ಮನರಂಜನೆಯನ್ನು ಹೊತ್ಕೊಂಡು ಬರೋದಕ್ಕೆ ಸಜ್ಜಾಗಿದೆ. ಇನ್ನು ಮನರಂಜನೆಯ ಭರ್ಜರಿ ಪ್ಯಾಕೇಜನ್ನು ಹೊಂದಿರುವ ಅನೇಕ ಡ್ರಾಮಾಗಳು V4 ನ್ಯೂಸ್ ಮೂಲಕ ಮೂಡಿಬರಲಿದೆ. ಅಂತಹ ಡ್ರಾಮಾಗಳ ಪೈಕಿ ಒಂದು ನಾಟಕ, ಅದು ನಮ್ಮಮ್ಮ ಶಾರದೆ. ಹಾಗಿದ್ರೆ ನಮ್ಮಮ್ಮ ಶಾರದೆ ನಾಟಕದ ಸ್ಪೆಷಾಲಿಟಿ ಏನು, ಬರ್ತಾ ಇದೆ ಸ್ಟೋರಿ ನೋಡಿ. ಕಲೆ ಎನ್ನುವುದು ಒಬ್ಬ ಮನುಷ್ಯನಿಗೆ ಒಲಿಯುವಂತಹ ವರ. ಕಲೆಯನ್ನ ಬೆಳೆಸಿಕೊಂಡು ಸಾಧನೆ ಮಾಡಲು ಬೇಕಿರೋದು ಶ್ರದ್ಧೆ. ಆ ಶ್ರದ್ಧೆಯ ಹಾದಿಯಲ್ಲಿ ಸ್ವಲ್ಪ ಏಕಾಗ್ರತೆ ತಪ್ಪಿದ್ರೂ ಬದುಕು ಮುರಾಬಟ್ಟೆಯಾಗುತ್ತೆ ಎನ್ನುವ ಸಂದೇಶವನ್ನ ಒಂದು ವಿಭಿನ್ನ ಹಾದಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಸಮಾಜಕ್ಕೆ ತೋರಿಸುವ ನಾಟಕ ನಮ್ಮಮ್ಮ ಶಾರದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಮಾಜ ರತ್ನ ಲೀಲಾಧರ್ ಶೆಟ್ಟಿ ಕರಂದಾಡಿ ಸಾರಥ್ಯದಲ್ಲಿ ಕಾಪು ರಂಗತರಂಗ ಕಲಾವಿದರ ಮೂಲಕ ಮೂಡಿಬಂದಿರುವಂತಹ ನಮ್ಮಮ್ಮ ಶಾರದೆ ತುಳು ಹಾಸ್ಯಮಯ ಸಾಂಸಾರಿಕ ನಾಟಕ ಈಗಾಗಲೇ ನೂರಾರು ಭರ್ಜರಿ ಪ್ರದರ್ಶನಗಳನ್ನ ಕಂಡಿದೆ. ಇಂತಹ ಅದ್ಭುತ ನಾಟಕ ಈಗ V4 ಸ್ಟ್ರೀಮ್ OTT ಮೂಲಕ ವಿಶ್ವದಾದ್ಯಂತ ಇರುವಂತಹ ನಾಟಕ ಪ್ರೇಮಿಗಳನ್ನ ತಲುಪೋದಿಕ್ಕೆ ಸಜ್ಜಾಗಿದೆ. ರಾಕಿದ ಬಗ್ಗೆ ಊರ್ದಗುಲ್ದಾಲ ಬಂದೇರ, ರಾಕಿದ ಬಗ್ಗೆ ನಿಗುಲ್ದಾಲ ಊರ್ದಗಳ ತೆರಿದರ ದಾನಿ ತೆರಿ ಅಂದೆಲ್ಲ ರಾಕಿಗಿದಾಲ ಇನಿ ಕೋಡಿ ಪುದಾರ ರಾಕಿದಾಲ ಪುರಾಣೋರ್ ದಿಂಚಿಲ ಪುದಾರ ಉಂಡು ಅವು ರಾಕಿ ಓಲ್ಡ್ ಅಲ್ಲ ಇನ್ ಗೊತ್ತುಂಡಿ ಇಂಚಪ್ಪ ಈ ಚೂಡಿದಾರಲ್ಲ ನೈಟ್ ಇಲ್ಲ ಬದಿಬೇಕ ಫುಲ್ ಅಲ್ಲ ಒಂಚೂರು ಗ್ಯಾಪ್ ಕೊರ್ಪುನ ನಿಂಗೆ ಲಂಗೋ ಗೈಬಾಡ್ವಾರ ಲಂಗ ರಾಕಿ ಬಂದ್ರೆ ಲಂಗ ರಾಕಿ ಮ್ಯಾಚಿಂಗ್ ಸೆಂಟರ್ ದಾನವೆ ಎನ್ನ ಪುದಲ್ ತಬಲ ರಾಕೇಶ್ ಈ KGF ರಿಲೀಸ್ ಆಗ್ಬೇಕು ನಾ ಅಭಿಮಾನಿಲ್ ಬುರ್ರ ರಾಕಿ 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 ಬಂದ್ರೆ ಶುರು ಮಾಡ್ತೀನಿ ಒಂದು ಕಾಟ್ ನಾ ಇಲ್ಲತಿಲ್ಲ. ಕಾಪು ರಂಗತರಂಗ ಕಲಾವಿದರ ನಾಟಕಗಳು ಒಂದರ ಹಿಂದೆ ಒಂದರಂತೆ ಈಗಾಗಲೇ ಹಿಟ್ ಆಗಿವೆ. ಈ ಪೈಕಿ ತಂಡದ ಒಂದು ವಿಭಿನ್ನ ನಾಟಕ ನಮ್ಮಮ್ಮ ಶಾರದೆ ಈಗಾಗಲೇ ನೂರಾರು ಭರ್ಜರಿ ಪ್ರದರ್ಶನಗಳನ್ನ ಕೂಡ ಕಂಡಿದೆ. ಖ್ಯಾತ ನಟ, ಹಾಸ್ಯದ ಮೂಲಕ ಕರಾವಳಿಯ ಮನೆ ಮಾತಾಗಿರುವ ನಟ ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು ರಚನೆಯ ಮತ್ತೋರ್ವ ಬಹುಮುಖ ಪ್ರತಿಭೆ ಪ್ರಸನ್ನ ಶೆಟ್ಟಿ ಬೈಲೂರು ಅವರ ನಿರ್ದೇಶನದ ನಮ್ಮಮ್ಮ ಶಾರದೆ ನಾಟಕವು V4 ಸ್ಟ್ರೀಮ್ ಮೂಲಕ ಮೂಡಿಬರೋದಿಕ್ಕೆ ಸಜ್ಜಾಗಿದೆ. ಅದಕ್ಕಾಗಿ ಶೂಟಿಂಗ್ ಪ್ರಕ್ರಿಯೆ ಕೂಡ ಸಂಪೂರ್ಣಗೊಂಡಿದೆ. ಎಡಿಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಅಂಚಿನ ಪೆದಮ್ಲಿಗೆ ನಮ್ಮ ಅಂಚಿನ ಪೆದಮ್ಲಿ ವರ್ಕೌಟ್ ಐಡಲ ಐಡಲ ಬಾರಿ ಒಂಜಿ ಗುಟ್ಟುದ ವಿಷಯ ಎರೇಡಲ ಬನೋಡ್ಸಿ ನಮಾಡನೆ ಪಡು ಎಂತೂ ಈಯೇ ಆ ಜನಕ್ಕೆ ಬಲಸು ಆ ಜನ ಇನಿ ಮುಟ ಬಲಸೊಂದು ಉಂತುಜಿ ಒಂದೊಂಜಿ ಪೊಡಿ ಬತ್ತೊಂದು ಇನಿ ನುಪ್ಪುಗು ಬೆರೆಸ್ ಆ ಜನ ಬತ್ತದು ಬಕ 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 ತಿನ್ಪುಂಡು ಐನೇ ನಿಮಿಷ ಒಣ್ಣೆ ತೆರ್ಗಕ್ಕ ಸೈ ಒಕ್ಕನಿಕ್ಕು ಬಾಲ ಸೆರಗೆ ನನ್ನ ನಿಕ್ಕು ಬಾಲ ಸೆರೆ ತಿಕ್ಕುನು ಒಂದೇ ದಿನ 14 ಜನ ನಿಮ್ಮ ಒಂದು ಅದ್ಭುತ ಸಂದೇಶವನ್ನ ಹೊಟ್ಟೆ ಹುಣ್ಣಾಗುವಂತೆ ನಗಿಸಿ ಪ್ರೇಕ್ಷಕರ ಮನಸ್ಸಿಗೆ ಮುಟ್ಟಿಸುವಲ್ಲಿ ಈ ನಾಟಕ 100% ಯಶಸ್ವಿಯಾಗುತ್ತೆ. ಇದು ಒಂದು ಗುರುಕುಲದಲ್ಲಿ ಅರ್ಥಾತ್ ಸಂಗೀತ ಗುರುಗಳ ಮನೆಯಲ್ಲಿ ನಡೆಯುವಂತಹ ಒಟ್ಟು ವಿದ್ಯಮಾನ. ಇಲ್ಲಿ ತುಳುನಾಡು ಕಂಡಿರುವ ಅದ್ಭುತ ನಟ ಶಿವಪ್ರಕಾಶ್ ಪೂಂಜಾ ಅವರದ್ದು ಸಂಗೀತ ಗುರುಗಳ ಮುಖ್ಯ ಪಾತ್ರ. ಅವರ ಅದ್ಭುತ ಅಭಿನಯ ನಾಟಕದುದ್ದಕ್ಕೂ ಪ್ರೇಕ್ಷಕರನ್ನ ಹಿಡಿದಿಡುತ್ತೆ. ಇನ್ನು ಗುರುಗಳ ಶಿಷ್ಯರಾಗಿ ಜ್ಯೋತಿ ಕೆರೆಕಾಡು ಮತ್ತು ಶ್ರೀನಿವಾಸ್ ಉಚ್ಚಿಲ ಅವರು ಅದ್ಭುತವಾಗಿ ನಟಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಇನ್ನು ಗುರುಗಳ ಭಾವನ ಪಾತ್ರದಲ್ಲಿ ಮಧುಕರ್ ಅಮೀನ್ ಪಲಿಮಾರು ಅವರು ಕೂಡ ಒಂದು ವಿಭಿನ್ನ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಇನ್ನು ಗುರುಗಳ ಮೊದಲ ಮಗಳಾಗಿ ಕೊನೆಯವರೆಗೂ ಕುತೂಹಲವನ್ನು ಉಳಿಸಿಕೊಳ್ಳುತ್ತಾ ಸಾಗುವ ರೂಪಶ್ರೀ ವರ್ಕಾಡಿ ಅವರದ್ದು ಕೂಡ ಒಂದು ಅದ್ಭುತವಾದ ಅಭಿನಯ. ನಮ್ಮ ಬಾಲ್ಯ ಒಪ್ಪಗಾಂಡೆ 5 ಗಂಟೆ ಲಗ್ಗಾದು ಸಂಗೀತ ಅಭ್ಯಾಸ ಮಲ್ಬೋದಿತ್ತೇನೆ ಅಡೈ ಮಂದ್ರಿ ಮುಸ್ಕುಪಾಟ್ ಜೆತ್ತೋದಿತ್ತ ಪಪ್ಪ ಗೊತ್ತವರ ಬಲ್ಲಿ ಬಂದು ನಿನ್ನ ಸೊರಟು ಯಾನೇ ಪದ ಬಂದು ಮ್ಯಾನೇಜ್ ಬಂದೋದಿತ್ತೆ. ಅಕ್ಕ ಆತೇನಾ ನಮ್ಮ ಎಲ್ಲಿಯೋಡು ಗೊಬ್ಬನಿತ್ತಿನ ಚೆನ್ನ ಮನೆ ದಾಟ ಅರಸಾಟ ಗೊಬ್ಬನಾಗ ಏಪಲ್ಲ ಈ ಗೆದ್ದೋದಿತ್ತ ಯಾನ್ ಸೋತೋದಿತ್ತೆ ಅತ್ತ ಯಾನ್ ಗೆಂದೋಡ್ ಬಂದು ಈ ಬೋರ್ಡ್ ಬಂದು ಸೋತೋದಿತ್ತ. ನಮ್ಮಮ್ಮ ಶಾರದಿಯಲ್ಲಿ ಹಾಸ್ಯ ಪಾತ್ರಗಳೇ ಅಧಿಕವಾಗಿದೆ. V4 ನ್ಯೂಸ್ ಕಾಮಿಡಿ ಪ್ರೀಮಿಯರ್ ಲೀಗ್ನಲ್ಲಿ ಫ್ರೆಂಡ್ಸ್ ಮಂಗಳೂರು ಎನ್ನುವ ತಂಡದಲ್ಲಿ ಮನ ಗೆದ್ದಿರುವ ಪ್ರವೀಣ್ ಕೊಡಕ್ಕಲ್ ಅವರದ್ದು ಇಲ್ಲಿ ಒಂದು ರೌಡಿಯ ಪಾತ್ರ. ಸಂಗೀತ ಕಲಿಯಲು ಬರುವ ರೌಡಿ ಗುರುಗಳ ಮನೆಯಲ್ಲಿ ನೀಡುವ ಮನರಂಜನೆ ಅಷ್ಟಿಷ್ಟಲ್ಲ.
ಪ್ರವೀಣ್ ಕೊಡಕ್ಕಲ್ ಅವರ ಶಿಷ್ಯನಾಗಿ ಗುರುಗಳ ಮನೆಗೆ ಬರುವ ಪ್ರಸನ್ನ ಶೆಟ್ಟಿ ಬೈಲೂರು ಅವರಿಗೆ ಗುರುಗಳ ಶಿಷ್ಯ ತಬಲಾ ಪಂಡಿತ ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು ಭರ್ಜರಿಯಾಗಿ ಸಾಥ್ ನೀಡ್ತಾರೆ. ಈ ಮೂವರು ಕಿಲಾಡಿಗಳ ಹಾಸ್ಯದ ಹೊನಲು ಸಾಲದು ಎನ್ನುವಂತೆ ಡ್ಯಾನ್ಸರ್ಗಳಾಗಿ ಮರ್ವಿನ್ ಶಿರ್ವಾ ಮತ್ತು ರಾಜೇಶ್ ಅಳಪ್ಪೆ ಅವರ ಡೆಡ್ಲಿ ಕಾಂಬಿನೇಷನ್ ಪ್ರೇಕ್ಷಕರನ್ನ ಇನ್ನಿಲ್ಲದಂತೆ ನಗಿಸಿ ಸುಸ್ತಾಗಿಸುತ್ತೆ. ಉಳಿದಂತೆ ಕಲಾವಿದರಾದ ರಘುರಾಜ್ ಪಣಿಯಾಡಿ, ಅರುಣ್ ಸಾಲಿಯಾನ್ ತೋನ್ಸೆ, ಯಶವಂತ ಉಪ್ಪೂರು, ಶಶಿ ಗುಜರನ್ ಅವರ ನಟನೆ ನಾಟಕಕ್ಕೆ ಜೀವ ತುಂಬಿದೆ. ನಮ್ಮಮ್ಮ ಶಾರದೆ ನಾಟಕವು ಸಂಗೀತದ ಬ್ಯಾಕ್ಗ್ರೌಂಡ್ನಲ್ಲೇ ನಡೆಯುವ ನಾಟಕ. ಸುನಿತ್ ಚಿತ್ರಾಪುರ ಅವರ ಸಾಹಿತ್ಯಕ್ಕೆ ಅದ್ಭುತ ಸಂಗೀತ ಸಂಯೋಜನೆಯನ್ನ ಮಾಡಿ ಸಂಗೀತ ನಿರ್ದೇಶನ ಮಾಡಿದವರು ಪ್ರಸಿದ್ಧ ಕಲಾವಿದ ಶರತ್ ಬುಚ್ಚಿಲ. ಇನ್ನು ಪ್ರದರ್ಶನಕ್ಕೆ ದೀಪಕ್ ಗಾಣಿಗ ಮಳಲಿ ಸಂಗೀತ ನೀಡಿದ್ದಾರೆ. ಇನ್ನು ಸಂಗೀತಕ್ಕೆ ಸಿತಾರ್ನಲ್ಲಿ ಉಸ್ತಾದ್ ರಫೀಕ್ ಖಾನ್, ಕೊಳಲಿನಲ್ಲಿ ವರುಣ್ ರಾವ್ ಮಂಗಳೂರು, ತಬಲಾದಲ್ಲಿ ಪ್ರಜ್ವಲ್ ಆಚಾರ್ಯ ಬನ್ನಂಜೆ, ರಿದಮ್ ಪ್ಯಾಡ್ನಲ್ಲಿ ವಾಮನ್ ಬೈಲೂರು ಸಾಥ್ ನೀಡಿದ್ದು, ಲಲಿತ್ ಕುಳಾಯಿ ಮತ್ತು ಸಂಗೀತ ಬಾಲಚಂದ್ರ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ಪ್ರತಿಯೊಂದು ವಿಭಾಗದಲ್ಲೂ ಕೂಡ ನೈಜತೆಗೆ ಕುಂದು ಉಂಟಾಗದಂತೆ ನಾಟಕದ ರಂಗಸಜ್ಜಿಕೆ ಮೂಡಿಬಂದಿದೆ. ಶ್ರೀ ಗುರು ಸೌಂಡ್ಸ್ ಕಾಪು ಇದರ ಹರೀಶ್, ಪ್ರಜ್ವಲ್, ನಿಖಿಲ್ ಮತ್ತು ಸಚಿನ್ ಧ್ವನಿ ಮತ್ತು ಬೆಳಕಿನ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ದೀಪ ಸಂಯೋಜನೆಯನ್ನ ಹರೀಶ್ ಕಾಪು ಅವರು ಮಾಡಿದ್ದು, ಸುರೇಶ್ ಕಾಪು, ಆದರ್ಶ್ ಮತ್ತು ಸುಹೈಲ್ ಅವರ ಮೂಲಕ ಅದ್ಭುತವಾಗಿ ರಂಗಾಲಂಕಾರ ಮೂಡಿಬಂದಿದೆ. ತಂಡದ ಸಮಗ್ರ ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಸುಜಿತ್ ಶೆಟ್ಟಿ ಪಂಜಿತೂರು ಗುತ್ತು. ಇನ್ನು ಮುಂಬೈ ಸಂಚಾಲಕರಾಗಿ ದಿನೇಶ್ ಶೆಟ್ಟಿ ಕಾಪು ಕಲ್ಯ ಸಹಕರಿಸ್ತಾ ಇದ್ದು, ಶಿರ್ವದ ಹೋಟೆಲ್ ಮಿಲನ್ ಬಾರ್ ಅಂಡ್ ರೆಸ್ಟೋರೆಂಟ್ನ ಹರೀಶ್ ಕೆ ಶೆಟ್ಟಿ ಬುಲ್ಯ ಅವರು ನಾಟಕಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಜೊತೆಗೆ ಕಾಪು ಹೋಟೆಲ್ ವೈಶಾಲಿಯ ನಯೇಶ್ ಶೆಟ್ಟಿ ಎಲ್ಲೂರು ಅವರ ಸರ್ವ ಸಹಕಾರವೂ ಈ ನಾಟಕಕ್ಕಿದೆ. ಸದಾಶಿವ ಭಟ್ ಮೆಸ್ಕಾಂ, ಗೋಪಿನಾಥ್ ಹಳಿಯಂಗಡಿ, ಸರ್ವೋತ್ತಮ ಕುಂದರ್, ಉಮೇಶ್ ಕರ್ಕೇರ ಅವರ ಹಿನ್ನೆಲೆ ಸಹಕಾರವು ಕಲಾವಿದರಿಗೆ ಲಭಿಸಿದೆ. ಈ ಮೂಲಕ ಮತ್ತೊಂದು ಅದ್ಭುತ ನಾಟಕ V4 ಸ್ಟ್ರೀಮ್ ಮೂಲಕ ಮನರಂಜಿಸಲು ತಯಾರಾಗಿದೆ. ಕೋಡಂಜಿ ನಾಲರ್ತ ಹೊರ್ತು ಈರ್ಲಾಕ್ಕಲ್ಲ ಏರ್ಪೋರ್ಟ್ದಲ್ಲಿ ಬಿಟ್ಟಾರ ಗಾಲಿ ಉಲ್ಲ ಇಟ್ಲ ಭಾಷಾ ಅದು ಯಾನ್ ಅಂಚಿನ ದಾದ ಬಂಡೆ ಮಾರ ಇದು ಏರ್ಪೋರ್ಟ್ದಲ್ಲಿ ಕೊಂಚ ಪೊಣ್ಣು ನೊಟ್ಟಿದ್ದಾರೆ ಬಂಡೆನ ಉಂಟ ತರ ಕಾಲಿ ಏರ್ಪೋರ್ಟ್ ಸ್ವಲ್ಪ ಪೊಣ್ಣು ಮಾತ್ರ ಬರ್ತೀನಿ ಅಥವಾ ಕಾಲಿನಂತೂ ತೆಲ್ಪುನು ಪಕ್ಕ ಸತ್ತ ಬಜಿ ದೊಂಕುನು ಒಂದು ಮಾತ್ರ ಎಗ್ಗು ಬೋಡ ಅಲ್ಲ ಮಾರ ಯಾನ್ ಹಂತ ನೀರು ಪೊಣ್ಣು ನಿಮಿತ್ತ ಮೇಕೈ ಮಾಡ್ದಾರ ಅದೇ ಈ ರಿಕ್ಷಾ ಇಡುವಲ್ಲ ಯಾನ್ ಕಾಲಿಡ್ ಬರ್ಪ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ 24/7 ಮಂಗಳೂರು.